ರಾಷ್ಟ್ರಾದ್ಯಂತ ಕೊರೋನಾ ಲಾಕ್ಡೌನ್ ಹಿನ್ನೆಲೆಯಲ್ಲಿ ಜನರ ಸೇವೆಯಲ್ಲೇ ನಿರಂತರವಾಗಿ ತೊಡಗಿಕೊಂಡಿರುವ ಸರ್ಕಾರಿ ನೌಕರರಿಗೆ ಮತ್ತು ಹಸಿದವರಿಗೆ ಪಡು ತಿರುಪತಿ ಕ್ರಿಕೆಟರ್ಸ್ ತಂಡದಿಂದ ಕಳೆದ 11 ದಿನಗಳಿಂದ ನಿತ್ಯವೂ ಹೊಟ್ಟೆ ತುಂಬಿಸುವ ಕೆಲಸವಾಗುತ್ತಿದ್ದು, ಈ ತಂಡದ ಕಾರ್ಯವೈಖರಿಯನ್ನ ಕಂಡು ಇದೀಗ ತಾಲೂಕು ಆಡಳಿತ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದೆ. ಕಾರ್ಕಳ ಪಡು ತಿರುಪತಿ ಕ್ರಿಕೆಟ್ ತಂಡದಿಂದ ನಿತ್ಯವೂ ಪೊಲೀಸರಿಗೆ, ಪುರಸಭೆ ಪೌರ ಕಾರ್ಮಿಕರಿಗೆ, ಆರೋಗ್ಯ ಇಲಾಖೆಯ ಸಿಬ್ಬಂದಿ, ಸರ್ಕಾರಿ ಆಸ್ಪತ್ರೆ ಶುಶ್ರೂಷಕಿಯರಿಗೆ ಹಾಗೆ ತಾಲೂಕು ಕಚೇರಿಯಲ್ಲಿ ಕೆಲಸ ಮಾಡುತ್ತಿರುವ ಸರ್ಕಾರಿ ನೌಕರರಿಗೆ ಊಟದ ವ್ಯವಸ್ಥೆಯನ್ನ ಕಳೆದ 11 ದಿನಗಳಿಂದ ಮಾಡುತ್ತಾ ಬರ್ತಿದ್ದಾರೆ. ಪಡು ತಿರುಪತಿ ತಂಡದ ಸದಸ್ಯರ ನೇತೃತ್ವದಲ್ಲಿ ತಂಡದ ಸದಸ್ಯರಾದ ಹಾಗೂ ಪತ್ರಿಕೆಯ ವಿತರಕರಾದ ಗೋವಿಂದರಾಯ್ ಪೈ ಹಾಗೂ ಅವರ ಸಹೋದರ ರಾಘವೇಂದ್ರ ಪೈ ಅವರ ಸಹಕಾರದಲ್ಲಿ ಈ ಸಾಮಾಜಿಕ ಕಾರ್ಯ ಚಟುವಟಿಕೆ ನಡೆಯುತ್ತಿದೆ.